ಜನರು ಎಷ್ಟೇ ಜಾಗೃತರಾಗಿದ್ರೂ ಇಂದು ಮೋಸ ಮಾಡುವವರಿಗೇನು ಕಮ್ಮಿ ಇಲ್ಲ. ವಿದ್ಯಾವಂತರನ್ನೇ ಯಾಮಾರಿಸುವ ವಂಚಕರಿದ್ದಾರೆ. ಆದರೆ ನಾವೀಗ ಹೇಳುವ ಸ್ಟೋರಿಲಿ ನಕಲಿ ವೈದ್ಯನೊಬ್ಬ ಕ್ಯಾನ್ಸರ್ ಪೀಡಿತ ಮಹಿಳೆಯನ್ನೇ ಯಾಮಾರಿಸುವ ಮೂಲಕ ವಂಚನೆಗೆ ಕರುಣೆಯಿಲ್ಲ ಎಂಬುದನ್ನು ಸಾಬೀತು ಮಾಡಿದ್ದಾನೆ. ಇದೊಂದು ಕರುಣಾಜನಕ ಕತೆ. ನಡೆದಿದ್ದು ಉಡುಪಿಯ ಹಿರಿಯಡ್ಕ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕುಕ್ಕೆಹಳ್ಳಿ ಎಂಬಲ್ಲಿ. ಕುಕ್ಕೆಹಳ್ಳಿಯಲ್ಲಿ ಕೂಲಿ ಕಾರ್ಮಿಕ ಸುಬ್ಬಣ್ಣ ಹಾಗೂ ಬೇಬಿ ಕುಲಾಲ್ ದಂಪತಿ ವಾಸವಾಗಿದ್ದಾರೆ. ಇವರಿಗೆ ಒಬ್ಬಳೆ ಮಗಳು. ಕಡು ಬಡತನದ ಕುಟುಂಬ. 4 ವರ್ಷಗಳ ಹಿಂದೆ ಬೇಬಿ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುತ್ತಾರೆ. ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೂ ಒಳಗಾಗುತ್ತಾರೆ. 2022ರ ಫೆಬ್ರವರಿ 5ರಂದು ಮನೆಯಲ್ಲಿ ಬೇಬಿ ಒಬ್ಬರೇ ಇದ್ದಾಗ ಅಪರಿಚಿತರಿಬ್ಬರು ಬೈಕ್ನಲ್ಲಿ ಬಂದು, ನಾವು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಬಂದಿರುವ ವೈದ್ಯರು ಎಂದು ಪರಿಚಯಿಸಿಕೊಳ್ಳುತ್ತಾರೆ. ನಿಮ್ಮ ಕ್ಯಾನ್ಸರ್ ಕಾಯಿಲೆಗೆ ಇನ್ನೂ 3 ಇಂಜೆಕ್ಷನ್ಗಳನ್ನು ನೀಡಬೇಕಾಗಿದೆ ಎಂದು ಇಲಾಖೆಗೆ ಸೂಚನೆ ಬಂದಿದೆ. ಇದರಿಂದ ನೀವು ಈಗಾಗಲೇ ಅನುಭವಿಸುತ್ತಿರುವ ನೋವು ಸಂಪೂರ್ಣವಾಗಿ ದೂರವಾಗಲಿದೆ ಎಂದು ನಂಬಿಸುತ್ತಾರೆ. ಈಗಾಗಲೇ ಕ್ಯಾನ್ಸರ್ನ ನೋವಿನಿಂದ ನೊಂದಿದ್ದ ಬೇಬಿ ಇವರ ಮಾತನ್ನ ನಂಬ್ತಾರೆ. ಹೀಗೆ ಬಣ್ಣ ಬಣ್ಣದ ಮಾತಿನ ಮೂಲಕ ನಂಬಿಸಿ ಬೇಬಿಯವರಿಂದ 18,000 ರೂಪಾಯಿ ಪೂಕಿಸಿದ್ದಾರೆ. ನನಗೆ ಡಾಕ್ಟ್ರು ಬಂದಿದ್ರು, ನೀವು ಬನ್ನಿ ಅಂತ. ನಾ ಬಂದೆ. ಬರೋದ್ರೊಳಗೆ ನಾವು ನಿಮ್ಮ ಹೆಡ್ ಆಫೀಸಿಂದ ಅರ್ಜಿ ಇತ್ತು ನಿಮ್ಮದು, ನಾನು ಕ್ಯಾನ್ಸರ್ ಡಾಕ್ಟ್ರು ಅಲ್ಲಿಂದ ಬಂದಿದ್ದೆ ಹೇಳಿ ಇವಳ ಹತ್ರ ಫೈಲಿನೆಲ್ಲ ತಗೊಂಡು ನಂಬರೆಲ್ಲ ತಗೊಂಡು ನೋಡ್ತಾಯಿದ್ರು. ನಾ ಹೌದು ಅಂತ ಹೇಳಿದೆ. ಏನು ನೀವು ಮಂಗಳೂರಿಗೆ ಹೋಗಿ 3 ಇಂಜೆಕ್ಷನ್ ತರಬೇಕು, ಅದು ಇಂಜೆಕ್ಷನ್ ಹಾಕಬೇಕು, ನೀವೇ ತರಿಸಿಡೀನಿ ಅಂದರು. ನಾವು ಇನ್ನೂ ಹೋಗಿ ಹೇಗೆ ತರೋದು ಮೇಲೆ ತಂದು ಫ್ರಿಜ್ಜಲ್ಲಿ ಇಡಬೇಕು, ನಾಳೆ ಬಂದು ನಾವು ಕೊಡ್ತೇವೆ ಅಂತ ಹೇಳಿದ್ರು. ನಾನು ತುಂಬ ಯೋಚನೆ ಮಾಡಿ ಮಂಗಳೂರಿಗೆ ಹೋಗಿ ತರಲಿಕ್ಕೆ ನಂಗೆ ಆಗೋದಿಲ್ಲ, ಟೈಮು 10:30 ಆಗಿ ಆಯಿತು. ಹಾಗಾದ್ರೆ ಇನ್ನೇನು ಮಾಡೋದು ಸರ್ ಕೇಳಿದೆ. ಹಣ ವ್ಯವಸ್ಥೆ ಆದರೆ ನಾಳೆ ಕೊಟ್ಟರೆ ಆಗೋದಿಲ್ಲ ಕೇಳಿದೆ. ನೀವು ತಗೊಂಡು ಬಂದರೆ ಇಲ್ಲ ಆಗೋದಿಲ್ಲ ಅಂದರೆ ಹಣ ಬೇರೆ ವ್ಯವಸ್ಥೆ ಮಾಡಿ ನಾವು ತರ್ತೇವೆ, ತಗೊಂಡು ಬರ್ತೇವೆ ಅಂದ್ರೆ ಕಡೆ ನಾನೆಲ್ಲ ಹತ್ರ ಸ್ವಲ್ಪ ಹಣ ಇದ್ದಿತ್ತು ಬೇರೆ. ನಾವು ಮಂಗಳೂರಿಗೆ ಹೋಗಬೇಕಂತ ರೆಡಿ ಮಾಡಿ ಇಟ್ಟಿದ್ದೆ. 14 ತೆಗೆದು ಕೊಟ್ಟೆ. ನಾಳೆ ಬರ್ತೇವೆ ಅಂತ ಬಂದು 10-5 ನಿಮಿಷದಲ್ಲಿ ನಂಗೆ ಜಾನ ಆಯಿತು. ಸೀದಾ ನಮ್ಮ ಕಿರಣ್ ಕುಮಾರ್ ಡಾಕ್ಟ್ರು ಹೆಂಡ್ತಿ ಹತ್ರ ಅಲ್ಲಿ ಅವ್ರ ಶಾಪ್ ಉಂಟು, ಹೋದೆ. ಹೋಗಿ ಮರ್ರೆ ಹಿಂಗಾಯ್ತು ಒಂದು ಘಟನೆ ಅಂತ ಹೇಳಿದೆ. ಒಂದು 10 ನಿಮಿಷ, ಒಂದು 1/4 ಗಂಟೆ ಆಗಿರ್ಬೋದು ಅಷ್ಟೇ. ಅವನು ನಂಬರ್ ಕೊಟ್ಟಿಂದ ಫೋನ್ ನಂಬರ್ ತಗೊಂಡು ಹೋದೆ. ಫೋನ್ ಮಾಡಿ ಕೇಳ್ರಿ ಕಡೆ ಅವರಿಗೆ ಅಂತ ಮಾತಾಡ್ರಪ್ಪ. ಒಂದು 2-3 ಮಾತಾಡಿ ಕಟ್ ಮಾಡಿದರು. ನಾವು ಹಾಗೆ ಬಂದು ಡಾಕ್ಟ್ರು ಅಂತ ಕಡೆಗೆ ಹೇಳ್ರು. ಅವ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳ್ರು. ನಾನು 2 ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟದ್ರ ಕೂಡ ಸಿಕ್ಕಿದರೆ ನಿಮ್ಮ ಪುಣ್ಯ, ನಾವು ಆದಷ್ಟು ನೋಡ್ತೇವೆ ಅಂದರು. ಮತ್ತು ಕಡೆ ಸಾಯಂಕಾಲ ಅವರು ನಾವು ಕಂಪ್ಲೇಂಟ್ ಕೊಡುವಾಗ ಎಸೆ ಇರಲಿಲ್ಲ. ಕಡೆಗೆ ಮನೆ ಹತ್ರ ಎಸೆ ಬಂದಿದ್ರು, ವಿಷಯ ಹೇಳಿದ್ರಿ. ಮತ್ತು ಕಡೆಗೆ ಅತ್ತೆ ಕ್ವಾಟ ಸೈಡಿಂದೆಲ್ಲ ಆ್ಯಕ್ಟ್ ಅಂತ ನಂಬರ್ ಆ್ಯಕ್ಟ್ ಬರ್ತಾ ಹಾಗೆ ಯಾರಿದ್ದಾರೆ ಎಲ್ಲ ಇದ್ರು ಮರ ನಂಬಬೇಕು ಅಂತ ಹೇಳಿದ್ವಿ. ಯಾಕಂದ್ರೆ ಅದ್ರ ಮೇಲೆ ಮತ್ತೊಂದು ಸಲ ಹೋಯ್ತು. ಅದ್ರ ಕೂಡಲೇ ನಾವೇನು ಮಾಡೋದು, ನಾವೆಲ್ಲ ನೋಡಿದ್ದೇವೆ, ನೀವು ಅವ್ರಿಗೆ ಹೇಳಿದ್ರಿ, ರಕ್ಷಣೆ ವೇದಿಕೆ ಹೇಳಿದ್ದಕ್ಕೆ ಹಾಗೆ ಅಂತ ಹೇಳಿದ್ರು. ಮತ್ತೇನು ಮಾಡೋದು ನಾನು ಕೇಳಿದೆ. ನಾವು ಅವ್ರಿಗೆ ಕೊಟ್ಟನಂತ ಹೇಳಬೇಕಾಯ್ತು. ನೀವು ಡಾಕ್ಟರ್ ಇನ್ನೂ ದಯವಿಟ್ಟು ಅವ್ರ ಹತ್ರ ಹೋಗಬೇಡಿ, ಮರಿ ನಾವು ಆದಷ್ಟು ನೋಡ್ತೇವೆ, ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ. ಮೊನ್ನೆ ಕೂಡ ನಾನು ಕುಕ್ಕೆಹಳ್ಳಿ ಹಬ್ಬಕ್ಕೆ ಹೋದೆ, ಎಸ್ ಐ ಬಂದರೆ ಈಗ ನಾನು ಸ್ಟೇಷನ್ಗೆ ಹೋಗಲಿಲ್ಲ. ಏನಾಯ್ತು ಸರ್ ಕೇಳಿದೆ. ಏನಾಯ್ತು ಸರ್ ಕೇಳಿದ್ರು ಕೂಡಲೇ ನಾವು 2-3 ಕಡೆಯಲ್ಲಿ ವಿಚಾರಿಸಿತ್ತು, ಎಲ್ಲೂ ಸಿಗಲಿಲ್ಲ, ನಮಗೇನು ಪ್ರೂಫ್ ಸಿಗುವುದಿಲ್ಲ, ನಾವೇನು ಮಾಡೋದು ಕೇಳಿದ್ವಿ. ಹಣ ಪಡೆದುಕೊಂಡ ನಕಲಿ ವೈದ್ಯರು ಇಂದೇ ಔಷಧಿ ತರುತ್ತೇವೆ ಎಂದು ಹೇಳಿ ಅಲ್ಲಿಂದ ಪರಾರಿಯಾಗ್ತಾರೆ. ತಾವು ಮೋಸ ಹೋಗಿರಬಹುದೆಂದು ಶಂಕಿಸಿದ ದಂಪತಿ ಕುಟುಂಬದ ವೈದ್ಯೆ ಡಾಕ್ಟರ್ ಸುಮಾ ಶಶಿಕಿರಣ್ ಶೆಟ್ಟಿ ಅವರಿಗೆ ಮಾಹಿತಿಯನ್ನು ನೀಡುತ್ತಾರೆ. ಹಣ ಪಡೆದುಕೊಂಡವರು ನಕಲಿ ವೈದ್ಯರು ಎಂಬುದು ಇವರಿಗೆ ಮನದಟ್ಟಾದ ಬಳಿಕ ಹಿರಿಯಡ್ಕ ಠಾಣೆಗೆ ದೂರು ನೀಡಿದ ಬಡ ದಂಪತಿ ಈಗ ನ್ಯಾಯಕ್ಕಾಗಿ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಕದವನ್ನ ತಟ್ಟಿದ್ದಾರೆ. ಸುಬ್ಬಣ್ಣ ಹಾಗೂ ಬೇಬಿ ಕುಲಾಲ್ ದಂಪತಿಗಳು ಉಡುಪಿ ಜಿಲ್ಲೆಯ ಕುಕ್ಕೆಹಳ್ಳಿಯವರು. ಇಬ್ಬರು ದಿನಕೂಲಿಗಳೇ ಆಗಿದ್ದರು. ಸಾಧಾರಣ 4 ವರ್ಷದ ಹಿಂದೆ ಇವರಿಗೆ ಬೇಬಿ ಕುಲಾಲ್ ಅವರಿಗೆ ಕ್ಯಾನ್ಸರ್ ಅಂತೇಳಿ ಘೋಷಣೆ ಮಾಡಿದ್ರು ವೈದ್ಯರು. ಅದರ ನಂತರ ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಅವರಿಗೆ
ಸರ್ಜರಿಯೂ ಆಯಿತು. ಈ ಸರ್ಜರಿ ಮಾಡಿದ ನಂತರ ಅವರಿಗೆ ತುಂಬ ಈಗ ನೋವು ಬರ್ತಾ ಇದೆ. ಈ ನೋವಿನ ಸಂಕಟದಲ್ಲಿ ತೊಳಲಾಡ್ತಾ ಇರುವಾಗ ಇಬ್ಬರು ಅಪರಿಚಿತರು ಬಂದು, ನಾವು ಆರೋಗ್ಯ ಇಲಾಖೆಯಿಂದ ಬಂದಿದ್ದೀವಿ, ನಿಮಗೆ ನೋವು ಉಪಶಮನ ಮಾಡುವ ಔಷಧಿ ಕೊಡ್ತೀವಿ ಅಂತ ಹೇಳಿ 18,000 ರೂಪಾಯಿಗಳನ್ನು ಲಪಟಾಯಿಸಿ ತೆಗೆದುಕೊಂಡು ಹೋಗಿದ್ದಾರೆ. ನೋಡಿ, 18,000 ರೂಪಾಯಿ ಸಣ್ಣ ಮೊತ್ತ ಆಗಿರಬಹುದು, ಆದರೆ ಈ ಕುಟುಂಬಕ್ಕೆ 18,000 ರೂಪಾಯಿ ಎಷ್ಟು ದೊಡ್ಡದಂತ ತೋರ್ತದಲ್ಲಿ ಇಬ್ಬರು ಸುಸೈಡ್ ಮಾಡಿಕೊಳ್ಳಲಿಕ್ಕೆ ಹೊರಟವರು. ಕೊನೆಗೆ ನಮ್ಮ ಕಚೇರಿಗೆ ಬಂದಾಗ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ, ಹಿರೇಡ್ಕ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. FIR ಆಗಿ 1 ತಿಂಗಳಾಗಿದೆ. ಇನ್ನೂ ಈ ಇಬ್ಬರು ತಪ್ಪಿತಸ್ಥರು ಇನ್ನೂ ಸಿಕ್ಕಲಿಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥೇಳಿ. ಆದರೆ ನಾವು ಮೊದಲಾಗಿ ಅದೇ ನಂಬರವನ್ನು, ಆ ಅಪರಿಚಿತರು ಕೊಟ್ಟ ನಂಬರವನ್ನು ಟೆಲಿಫೋನ್ ಮಾಡಿ ನೋಡಿದಾಗ ಅದು ಆ್ಯಕ್ಟಿವ್ ಆಗಿ ರನ್ ಆಗ್ತಾ ಇರುವುದು ನಮಗೆ ತಿಳಿದಿದೆ. ಆದ್ದರಿಂದ ಅವರು ನಿಜವಾದ ತಪ್ಪಿತಸ್ಥರೇ ಆಗಿದ್ದಾರೆ. ಅವರನ್ನು ಲೊಕೇಟ್ ಮಾಡೋದು ಕಷ್ಟ ಇಲ್ಲ ಅಂತೇಳಿ ನಾವು ಭಾವಿಸ್ತೇವೆ. ಕೇವಲ ಕೂಲಿ ಆಧಾರದಿಂದಲೇ ದಿನ ಕಳೆಯುತ್ತಿರುವ ಈ ಕುಟುಂಬ ತಾನು ಈಗಾಗಲೇ ತೆಗೆದುಕೊಂಡಿರುವ 18,000 ರೂಪಾಯಿ ಸಾಲವನ್ನು ತೀರಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ಮುಳುಗಿದೆ. ಇನ್ನಾದರೂ ಜನ ಇಂತಹವರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.